ಉಡುಪಿ ಜಿಲ್ಲೆಯ ಬೆಳುವೆ ಗುಮ್ಮಹೊಲ ಎಂಬಲ್ಲಿನ ಸಂತ ಜೋಸೆಫರ ಚರ್ಚ್ ಧರ್ಮಗುರುಗಳು ಭಕ್ತಾದಿಗಳಿಗೆ ಅವಹೇಳನ ಮಾಡಿ ಜೀವ ಬೆದರಿಕೆ ಹಾಕಿರುವ ಆರೋಪ ಕೇಳಿ ಬಂದಿದೆ. ಭಾನುವಾರ ಚರ್ಚ್ ಎದುರು ಭಕ್ತರು ಜಮಾಯಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದು, ವಾರದೊಳಗೆ ಧರ್ಮಗುರುಗಳ ಬದಲಾವಣೆ ಮಾಡದಿದ್ದಲ್ಲಿ ಪ್ರತಿಭಟನೆ ಜೊತೆಗೆ ಕ್ರೈಸ್ತ ಧರ್ಮ ತ್ಯಜಿಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸುಮಾರು 60 ವರ್ಷಗಳ ಇತಿಹಾಸವಿರುವ ಉಡುಪಿ ಹೆಬ್ರಿ ತಾಲೂಕಿನ ಬೆಳುವೆ ಗುಮ್ಮಹೊಲದ ಸಂತ ಜೋಸೆಫರ ಚರ್ಚ್ಗೆ ಕಳೆದ 3 ತಿಂಗಳ ಹಿಂದೆ ಗುರುಗಳಾಗಿ ಬಂದ ಅಲೆಕ್ಸಾಂಡರ್ ಲೂವಿಸ್ ಅವರು ಭಕ್ತಾದಿಗಳಿಗೆ ಅವಹೇಳನ ಮಾಡಿದ್ದಲ್ಲದೆ ಶೂಟ್ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಲ್ಲದೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಐಷಾರಾಮಿ ಜೀವನಕ್ಕಾಗಿ ಭಕ್ತರ ಮನಸ್ಸಿಗೆ ಘಾಸಿ ಮಾಡಿದ್ದಾರೆ ಎಂದು ಭಕ್ತರ ಪರವಾಗಿ ಗ್ರಾಮಸ್ಥ ಪ್ರವೀಣ್ ಲೋಬೋ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಕ್ತರು ಈ ಬಗ್ಗೆ ಶಂಕರನಾರಾಯಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಉಡುಪಿ ಧರ್ಮ ಪ್ರಾಂತ್ಯದ ಬಿಷಪ್ ಅವರಿಗೂ ಕೂಡ ಮನವಿ ಸಲ್ಲಿಸಲಾಗಿದೆ. ಆದರೆ ಧರ್ಮ ಪ್ರಾಂತ್ಯದ ಆಡಳಿತ ಮಂಡಳಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೆ ಫಾದರ್ ಪರವಾಗಿಯೇ ಇದ್ದಾರೆ ಎಂದು ಕೂಡ ಗಂಭೀರ ಆರೋಪ ಮಾಡಲಾಗಿದೆ. ಕ್ರೈಸ್ತ ಸಮುದಾಯದವರು ಭಾನುವಾರ ಸಾಮೂಹಿಕ ಪ್ರಾರ್ಥನೆ ಮಾಡುವುದು ಸಂಪ್ರದಾಯ. ಆದರೆ ಇಂದು ಪ್ರಾರ್ಥನೆಗೆ ಭಕ್ತರು ಬಾರದಂತೆ ಚರ್ಚ್ ಗೇಟ್ಗೆ ಬೀಗ ಹಾಕಲಾಗಿದ್ದು, ಭಕ್ತರು ಇದರಿಂದ ನೊಂದುಕೊಂಡಿದ್ದಾರೆ. ಚರ್ಚ್ ಯಾರ ಆಸ್ತಿಯೂ ಅಲ್ಲ, ಚರ್ಚ್ ನಿರ್ಮಾಣಕ್ಕೆ ಎಲ್ಲರೂ ಶ್ರಮ ಪಟ್ಟಿದ್ದೇವೆ ಎಂದು ಮಹಿಳಾ ಭಕ್ತೆ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಧರ್ಮಗುರುಗಳಾಗಿ ಬಂದ ಮೇಲೆ ಚರ್ಚ್ ಪ್ರಾರ್ಥನೆಗೂ ಅವಕಾಶ ಸಿಗಲಿಲ್ಲ ಎಂದು ಭಕ್ತರು ಅಸಮಾಧಾನ ಹೊರಹಾಕಿದ್ದಾರೆ. ಇಂದು ನಡೆದ ಖಂಡನಾ ಸಭೆ ವೇಳೆ ಕ್ರೈಸ್ತ ಧರ್ಮದ ಭಕ್ತರ ಪರವಾಗಿ ಧರ್ಮಾತೀತವಾಗಿ ಇತರ ಸಮುದಾಯದವರು ಭಾಗವಹಿಸಿ ಅವರಲ್ಲಿ ವಿಶ್ವಾಸ ತುಂಬಿದ್ರು. ನಾವು ಬೆಳುವೆ ಭಾಗದಲ್ಲಿ ಸರ್ವಧರ್ಮ ಸಮನ್ವಯತೆ ತತ್ವದಡಿ ಯಾವುದೇ ಜಾತಿ ಧರ್ಮಗಳಿಲ್ಲದೆ ಬದುಕ್ತಾ ಇದ್ದೇವೆ. ಈಗ ಶ್ರದ್ಧಾ ಕೇಂದ್ರದಲ್ಲಿ ನಮ್ಮ ಗ್ರಾಮದ ಭಕ್ತರಿಗೆ ಸಮಸ್ಯೆ ಆದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನಿರುವುದಿಲ್ಲ, ಸಮುದಾಯದ ಪರವಾಗಿ ನಿಲ್ಲುತ್ತೇವೆ ಎಂದು ನೊಂದ ಕ್ರೈಸ್ತ ಸಮುದಾಯದ ಪರ ಬೆಳುವೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ ಸುರ್ಗೋಳಿ, ಮಾಜಿ ಅಧ್ಯಕ್ಷರಾದ ವೈ ಕರುಣಾಕರ ಶೆಟ್ಟಿ, ಉದಯ ಪೂಜಾರಿ ಆಗ್ರಹಿಸಿದರು. ಇನ್ನು ಭಕ್ತಾದಿಗಳ ಪರವಾಗಿ ಶಾಂತಿ ಡೇಸಾ, ಸಿಲ್ವಿಯಾ ಫ್ಲೋರೆಸ್, ಸ್ಯಾಂಡ್ರಾ ಸ್ಯಾಮ್ಸನ್, ಪ್ಲೇಮ್ ಫ್ಲೋರೆಸ್ ಮೊದಲಾದವರು ಮಾತನಾಡಿದರು. ನಾವು ಸಣ್ಣವರಿರುವಾಗಲೂ ನೋಡ್ತಾ ಇತ್ತು ಇಲ್ಲಿಯ ಒಂದು ಕ್ರೈಸ್ತ ಬಾಂಧವರು ಮತ್ತು ಹಿಂದೂ ಧರ್ಮದವರು ಅಥವಾ ಮುಸ್ಲಿಮರು ಇಲ್ಲಿ ಯಾವ ರೀತಿ ಬದುಕ್ತಾ ಇದ್ದೇವೆ ಅನ್ನೋದು. ಮತ್ತೆ ಇಲ್ಲಿಯ ಕೆಲಸಗಾರರಿಗೆ ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಬಂದಂತ ಧರ್ಮಗುರುಗಳು ತುಂಬಾ ಸ್ಪಂದನೆ ಕೊಡ್ತಾ ಇದ್ರು. ಹಿಂದಿನ ಗ್ರೆಗರಿ ಅವರಾಗಲಿ, ಡೆನ್ನಿಸ್ ರವರಾಗಲಿ, ನಂತರ ಮೊನ್ನೆ ಹೋದಂತ ವಿನ್ಸೆಂಟ್ ರಾಗಲಿ, ಅವರೆಲ್ಲ ಜನರೊಟ್ಟಿಗೆ ಹೇಗೆ ಬೆರೀತಾ ಇದ್ರು ಅಂತ ಹೇಳಿದ್ರೆ ಅಷ್ಟು ಒಂದು ಗೌರವ ಕೊಡ್ತಾ ಇದ್ರು. ಇಲ್ಲಿ ಜನರು ಎಲ್ಲರೂ ಗೌರವ ಕೊಡ್ತಾ ಇದ್ರು. ಹಿಂದೆ ನಮ್ಮ ಡೆನ್ನಿಸ್ ಇರುವಾಗ ಅಲ್ಲ ಗ್ರೆಗರಿ ಅವರು ಇರುವಾಗ ಚರ್ಚ್ ಕಟ್ಟಲಿಕ್ಕೆ ಹೊರಟ್ರು. ಎಲ್ಲ ಧರ್ಮದವರು ಹಣ ಕೊಟ್ಟಿದ್ದಾರೆ. ಕೇವಲ ಇವರಿಗೆ ಒಂದು ವಿಲಾಸಿ ಜೀವನ ನಡೆಸಲಿಕ್ಕೆ ಫಾದರ್ ಅವರಿಗೆ ಅಂತ ಹೇಳಿ ಕೊಟ್ಟಿದ್ದಲ್ಲ. ಎಲ್ಲರೂ ನಮ್ಮೂರಿನ ಕ್ರೈಸ್ತ ಬಾಂಧವರಿಗೆ ಒಂದು ದೇವಸ್ಥಾನ ಬೇಕು ಅನ್ನುವ ಮಟ್ಟದಲ್ಲಿ ಎಲ್ಲರೂ ಹಣ ಕೊಟ್ಟಿದ್ದಾರೆ. ಆ ಹಣದಲ್ಲಿ ಕಟ್ಟಿದಂತ ಚರ್ಚ್ ಇವತ್ತು ಯಾರೋ ಒಬ್ಬರ ಜೀವನ ನಡೆಸಲಿಕ್ಕೆ ಅದನ್ನು ಉಪಯೋಗಿಸಿದ್ರೆ ದೊಡ್ಡ ತಪ್ಪಾಗ್ತದೆ. ಮತ್ತೆ ಇಲ್ಲಿ ಒಳಗೆ ಹೋಗ್ಲಿಕ್ಕೆ, ಸ್ಮಶಾನಕ್ಕೆ ಹೋಗ್ಲಿಕ್ಕೆ ತೊಂದರೆ ಕೊಡುವುದು, ಮತ್ತೆ ಪಿಸ್ತೂಲ್ ಇದೆ ಅಂತ ಹೇಳುವುದು, ಅದನ್ನೆಲ್ಲ ಇಲ್ಲಿ ಬೆಳೆ ಪಂಚಾಯತ್ನಲ್ಲಿ ನಡೆಯುವುದಿಲ್ಲ ಅಂತ ಅವ್ರಿಗೆ ಹೇಳ್ತೇವೆ. ಮತ್ತೆ ಮುಂದೆ ನಿಮ್ಮ ಯಾವುದೇ ನ್ಯಾಯಯುತವಾದ ಹೋರಾಟಕ್ಕೆ ನಿಮ್ಮ ಒಟ್ಟಿಗೆ ನಾವು ಇದ್ದೇವೆ. ಇಲ್ಲಿ ಏನು ಅಕ್ರಮ ಇದ್ರು ಅದರಲ್ಲಿ ನಾವು ನಿಮ್ಮೊಟ್ಟಿಗೆ ನಿಮ್ಮ ಹೋರಾಟಕ್ಕೆ ಖಂಡಿತ ಬೆಂಬಲವಾಗಿ ನಿಲ್ತೇನೆ.